ನಮಸ್ಕಾರ. ಇವತ್ತು ಇನ್ನೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದು ಭೃಗು ಮಹರ್ಷಿಯ ಪತ್ನಿ ಮತ್ತು ಚವನ ಮಹರ್ಷಿಗಳ ತಾಯಿ ಆಗಿರುವಂತಹ ಪುಲೋಮೆಯ ಒಂದು ಕಥೆ. ಪುಲೋಮೆಗೆ ಭೃಗು ಮಹರ್ಷಿಗಳ ಜೊತೆ ಮದುವೆಯಾಗುವುದಕ್ಕಿಂತ ಮುಂಚೆ ಒಬ್ಬ ಪುಲೋಮಾಸುರ ಅಂತ ಒಬ್ಬ ರಾಕ್ಷಸ, ಅವನಿಗೆ ಇವಳ ಮೇಲೆ ಒಂದು ಮನಸ್ಸಾಗಿ ಇವಳನ್ನು ಮದುವೆ ಆಗಬೇಕು ಅಂತ ಅವನು ಪ್ರಯತ್ನ ಮಾಡ್ತಾನೆ. ಅವನು ಅವಳನ್ನ ಬಲಾತ್ಕಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆ ನಂತರ ಅವಳ ತಂದೆ ಹತ್ರ ಹೋಗಿ ಇವಳನ್ನು ತನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾನೆ. ಅವನೇನ್ ಮಾಡ್ತಾನೆ, ಪುಲೋಮೆಯ ತಂದೆ ಅವನನ್ನು ಒಪ್ಪಿಕೊಳ್ಳುವುದಿಲ್ಲ. ಅವನನ್ನ ಬಿಟ್ಟು ಭೃಗು ಮಹರ್ಷಿಗೆ ಮದುವೆ ಮಾಡಿ ಕೊಡ್ತಾರೆ. ಈ ತರ ವಿವಾಹ ಆಗಿ ಒಳ್ಳೆ ರೀತಿಯಲ್ಲಿ ಸಂಸಾರ ನಡೆಸ್ತಾ ಇರ್ತಾಳೆ. ಅವಳು ಕೂಡ ಒಳ್ಳೆ ಪತಿವ್ರತೆ, ಒಳ್ಳೆ ಸದ್ಗುಣ ಸುಶೀಲೆ. ಹೀಗೆ ಕಾಲ ಸಾಕ್ತಾ ಪುಲೋಮೆಯು ಗರ್ಭವತಿ ಆಗ್ತಾಳೆ. ದೈನಂದಿನ ಏನು ಕೆಲಸಗಳ ಕ್ರಮದಂತೆ ಭೃಗು ಮಹರ್ಷಿಗೆ ಒಮ್ಮೆ ಸ್ನಾನಕ್ಕೆ ಹೋಗಬೇಕಾದಂತಹ ಪರಿಸ್ಥಿತಿ ಇರ್ತದೆ. ಆಗ ಅವನು ಏನ್ ಮಾಡ್ತಾನೆ, ಗರ್ಭವತಿಯಾದಂತಹ ಪುಲೋಮೆಯ ರಕ್ಷಣೆಗೆ ಅಗ್ನಿಯನ್ನೇ ಇಟ್ಟು ಅವನು ಹೊರಟು ಹೋಗ್ತಾನೆ. ಈ ಸಂದರ್ಭದಲ್ಲಿ ಆ ಪುಲೋಮಾಸುರ ಏನ್ ಮಾಡ್ತಾನೆ, ಅವನು ಯಾವುದೋ ಅಯಾಚಿತವಾಗಿ ಇಲ್ಲಿಗೆ ಬಂದಂಥವನು ನೋಡುವಾಗ ಅವನಿಗೆ ಇವಳ ಮೇಲೆ ಮತ್ತೆ ಪುನಃ ಬಹಳ ಒಂದು ಮೋಹ ಉಂಟಾಗ್ತದೆ. ಅವನು ಅಗ್ನಿಯಲ್ಲಿ ಇದು ಯಾರು, ಇದು ಅವಳೇ ನಾನು ಹಿಂದೆ ನೋಡಿದ್ದು ಅಂತ ಕೇಳುವಾಗ ಅಗ್ನಿ ಹೌದು ಅಂತ ಹೇಳಿಬಿಡ್ತಾನೆ. ಹಾಗೆ ಹೇಳಿದ ಕೂಡಲೇ ಇವನು ಪುಲೋಮಾಸುರ ಏನ್ ಮಾಡ್ತಾನೆ, ಒಂದು ಕಾಡು ಹಂದಿಯ ರೂಪವನ್ನ ತಾಳಿ ಅವಳನ್ನ ಅಪಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಈ ಕಾಡು ಹಂದಿಯ ರೂಪ ಮತ್ತು ಅಪಹರಣದ ಪ್ರಯತ್ನದಿಂದ ಬೆಚ್ಚಿ ಬಿದ್ದಂತಹ ಪುಲೋಮೆ ಬಹಳ ಭಯಭೀತರಾಗ್ತಾಳೆ. ಆಗೇನಾಗ್ತದೆ, ಗರ್ಭದಲ್ಲಿರುವಂತಹ ಶಿಶು ತನ್ನ ತಾಯಿಯ ಮೇಲೆ ಆಗ್ತಾ ಇರುವಂತಹ ಒಂದು ದೌರ್ಜನ್ಯವನ್ನ ಮನಗಂಡು ಅದು ಅವಳ ಗರ್ಭದಿಂದ ಜಾರಿ ಹುಟ್ಟಿ ಅತ್ಯಂತ ಕೋಪದಿಂದ ಆ ಪುಲೋಮಾಸುರನನ್ನು ನೋಡುವಾಗ ಅವನು ಸುಟ್ಟು ಬೂದಿಯಾಗಿ ಹೋಗ್ತಾನೆ. ಮಗು ಹುಟ್ಟಿತು, ರಾಕ್ಷಸನು ಸತ್ತ. ಆದರೂ ಕೂಡ ಇವಳಿಗೆ ಬಹಳ ವೇದನೆ, ಬಹಳ ದುಃಖಪಟ್ಟು ರೋಧಿಸ್ತಾ ಇರ್ತಾಳೆ. ಆ ರೋದನೆಯ ಪರಿಣಾಮದಿಂದನೇ ಅವಳ ಕಣ್ಣಿಂದ ಸುರಿದ ಒಂದು ಕಣ್ಣೀರೇ ವಧೂಸಾರಸ ಅಂತ ಹೇಳಿ ಒಂದು ನದಿಯೇ ಆಗಿಬಿಡ್ತದೆ. ಆಯ್ತಾ? ಆ ನಂತರ ಬ್ರಹ್ಮದೇವರೇ, ಸಾಕ್ಷಾತ್ ಬ್ರಹ್ಮದೇವರೇ ಬಂದು ಅವಳನ್ನ ಸಂತೈಸಿ ಅವಳನ್ನ ಭೃಗು ಮಹರ್ಷಿಯ ಆಶ್ರಮಕ್ಕೆ ಬಿಡ್ತಾರೆ. ಆ ನಂತರ ಈ ಭೃಗು ಮಹರ್ಷಿಗೆ ತಾಯಿ ಮಗ ಇಬ್ಬರು ಕೂಡ ನಡೆದ ವೃತ್ತಾಂತವನ್ನೆಲ್ಲ ಹೇಳ್ತಾರೆ. ಅಗ್ನಿಯು ಏನು ಇವಳ ನಿಜ ರೂಪವನ್ನ, ನಿಜ ಸ್ವರೂಪವನ್ನ ಹೇಳಿದ್ದಕ್ಕೆ ಅವನಿಗೆ ಸಿಟ್ಟು ಬರ್ತದೆ. ಭೃಗು ಮಹರ್ಷಿ ಅಗ್ನಿಗೆ ಸರ್ವಭಕ್ಷಕನಾಗಿ ಹೋಗು ಅಂತ ಹೇಳಿ ಶಾಪ ಕೊಡ್ತಾನೆ. ಅದರಿಂದಾಗಿಯೇ ನೋಡಿ, ಅಗ್ನಿಗೆ ಒಳ್ಳೆಯದೋ ಕೆಟ್ಟದ್ದು ಏನ್ ಹಾಕಿದ್ರು ಅದು ಸುಟ್ಟು ಬೂದಿಯಾಗಿ ಹೋಗ್ತದೆ. ಆ ಶಾಪದ ಪರಿಣಾಮ. ಈ ಕಡೆ ವಧೂಸಾರಸ ಎನ್ನುವಂತಹ ಒಂದು ನದಿಯನ್ನೇ ಸೃಷ್ಟಿಸಿದ ಏನು ಪುಲೋಮೆಯ ಮಗ ಈ ಚವನ ಏನ್ ಮಾಡ್ತಾನೆ, ಮುಂದೆ ಆ ನದಿಯ ತಟದಲ್ಲಿಯೇ ತನ್ನ ಆಶ್ರಮವನ್ನ ಕಟ್ಟಿಕೊಂಡು ಅಲ್ಲಿ ಇಡ್ತಾನೆ. ಇದು ಒಂದು ಕಥೆ. ಪುಲೋಮೆಗೆ ಇನ್ನೊಂದು ಖ್ಯಾತಿ ದೇವಿ ಅಂತ ಕೂಡ ಹೆಸರುಂಟು. ಇನ್ನೊಂದು ಪುಲೋಮೆಯದ್ದೇ ಆದಂತಹ ಇನ್ನೊಂದು ಕಥೆ ಇದೆ. ಅದು ಮತ್ತಷ್ಟು ರೋಚಕವಾಗಿದೆ. ಅದನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳ್ತೇನೆ.